ಫ್ಲೈಯಿಂಗ್ ಸಿಖ್ ಎಂದೇ ಖ್ಯಾತರಾಗಿದ್ದ ಅಥ್ಲೀಟ್ ಪಟು ಮಿಲ್ಕಾ ಸಿಂಗ್ ನಿನ್ನೆ ಮಧ್ಯರಾತ್ರಿ ನಿಧನರಾಗಿದ್ದಾರೆ. ಕೋವಿಡ್ ಸೋಂಕಿನಿಂದ ಅಸ್ವಸ್ಥರಾಗಿದ್ದ ಮಿಲ್ಕಾ ಸಿಂಗ್ ಅವರನ್ನ ಮೊಹಾಲಿಯ ಖಾಸಗಿ ಆಸ್ಪತ್ರೆಗೆ ಮೇ 24ರಂದು ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಮಿಲ್ಕಾ ಅವರ ಮಗ ಜೀವ್ ಮಿಲ್ಕಾ ಸಿಂಗ್ ತಮ್ಮ ತಂದೆಯ ನಿಧನದ ಸುದ್ದಿಯನ್ನ ದೃಢಪಡಿಸಿದ್ದಾರೆ. ಮಿಲ್ಕಾ ಸಿಂಗ್ ಪತ್ನಿ ನಿರ್ಮಲ್ ಕೌರ್ 5 ದಿನಗಳ ಹಿಂದಷ್ಟೇ ಮೃತಪಟ್ಟಿದ್ರು. ಮಿಲ್ಕಾ ಅವರ ಕೋವಿಡ್-19 ಟೆಸ್ಟ್ ವರದಿ ಈ ವಾರದ ಆರಂಭದಲ್ಲಿ ನೆಗೆಟಿವ್ ಬಂದಿತ್ತು. ಅನಂತರ ಅವರನ್ನ ಚಂಡೀಗಢದ ವೈದ್ಯಕೀಯ ಮಹಾವಿದ್ಯಾಲಯದ ಕೋವಿಡ್ ಐಸಿಯು ವಾರ್ಡ್ನಿಂದ ಸಾಮಾನ್ಯ ಐಸಿಯುಗೆ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ಅವರ ಆರೋಗ್ಯದ ಸ್ಥಿತಿ ಬಿಗಡಾಯಿಸುತ್ತಲೇ ಹೋಗಿದ್ದು ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ. ಮಿಲ್ಕಾ ಸಿಂಗ್ ನವೆಂಬರ್ 20, 1928ರಲ್ಲಿ ಈಗಿನ ಪಾಕಿಸ್ತಾನದ ಗೋವಿಂದಪುರದಲ್ಲಿ ಜನಿಸಿದ್ರು. ದೇಶ ಇಬ್ಬಾಗವಾದ ಸಮಯದಲ್ಲಿ ಮಿಲ್ಕಾ ಭಾರತಕ್ಕೆ ಬಂದು ನೆಲೆಸಿದ್ರು. ಕಾಮನ್ವೆಲ್ತ್ ಗೇಮ್ಸ್ನ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಕ್ರೀಡಾಪಟು ಎನ್ನುವ ದಾಖಲೆಯನ್ನ 1958ರ ಕಾರ್ಡಿಫ್ ಗೇಮ್ಸ್ನಲ್ಲಿ ಮಿಲ್ಕಾ ಬರೆದಿದ್ರು. ಅವರ ದಾಖಲೆ 50 ವರ್ಷಕ್ಕೂ ಹೆಚ್ಚು ಕಾಲ ಉಳಿದಿತ್ತು. 2010ರಲ್ಲಿ ದೆಹಲಿಯಲ್ಲಿ ನಡೆದ ಕಾಮನ್ವೆಲ್ತ್ ಕೃಷ್ಣ ಪೂಂಜ ಡಿಸ್ಕಸ್ ಥ್ರೋಗಾಗಿ ಚಿನ್ನದ ಪದಕ ಪಡೆಯುವವರೆಗೂ ಮಿಲ್ಕಾ ಏಕಮಾತ್ರ ಸ್ವರ್ಣ ಪದಕ ವಿಜೇತ ಎನಿಸಿದ್ರು. 46.6 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿದ್ದ ಮಿಲ್ಕಾ ದಕ್ಷಿಣ ಆಫ್ರಿಕಾದ ಖ್ಯಾತ ಓಟಗಾರ ಮಾಲ್ಕೋಮ್ ಸ್ಪೆನ್ಸ್ ಅವರನ್ನ ಸೋಲಿಸಿದ್ರು. ಫ್ಲೈಯಿಂಗ್ ಸಿಖ್ ಎಂದೇ ಖ್ಯಾತರಾಗಿದ್ರು. 1958ರ ಕಾಮನ್ವೆಲ್ತ್ ಗೇಮ್ಸ್ ಚಾಂಪಿಯನ್, 4 ಬಾರಿ ಏಷ್ಯನ್ ಗೇಮ್ಸ್ ಚಾಂಪಿಯನ್ ಆಗಿದ್ದ ಮಿಲ್ಕಾ ಸಿಂಗ್ 1960ರ ರೋಮ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ಆದರೆ 1/100 ಸೆಕೆಂಡುಗಳ ಅಂತರದಲ್ಲಿ ಕಂಚಿನ ಪದಕ ವಂಚಿತರಾಗಿ 4ನೇ ಸ್ಥಾನವನ್ನ ಪಡೆದಿದ್ರು. ಮಿಲ್ಕಾ ಭಾರತ ವಾಲಿಬಾಲ್ ತಂಡದ ಮಾಜಿ ನಾಯಕಿ ನಿರ್ಮಲ್ ಕೌರ್ ಅನ್ನ ವಿವಾಹವಾಗಿದ್ರು. ದಂಪತಿಗೆ 3 ಹೆಣ್ಣು ಸೇರಿ 4 ಜನ ಮಕ್ಕಳಿದ್ದಾರೆ. ಮಿಲ್ಕಾ ಹಾಗೂ ನಿರ್ಮಲ್ರ ಪುತ್ರ ಜೀವ್ 14ನೇ ಅಂತಾರಾಷ್ಟ್ರೀಯ ಗಾಲ್ಫ್ ಟೂರ್ನಿಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಭಾರತ ಸರ್ಕಾರ ಮಿಲ್ಕಾ ಸಿಂಗ್ ಅವರಿಗೆ 1959ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಮಿಲ್ಕಾ ಸಿಂಗ್ ಜೀವನದ ಕುರಿತು ಬಾಲಿವುಡ್ನಲ್ಲಿ ಬಾಗ್ ಮಿಲ್ಕಾ ಭಾಗ್ ಸಿನಿಮಾ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅಗಲಿದ ದಿಗ್ಗಜ ಅಥ್ಲೀಟ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ, ಪಂಜಾಬ್ ಸಿಎಂ ಅಮರಿಂದರ್ ಸಿಂಗ್ ಸೇರಿ ಅನೇಕ ಗಣ್ಯರು ಮಿಲ್ಕಾ ಸಿಂಗ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ.